ದೇಶದಾದ್ಯಂತ ಹಲವಾರು ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಯೋಜನೆ ರೂಪಿಸಿದ ಪಿಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿ ಕಾರ್ಯಕ್ರಮವನ್ನು ಕುಶಲಕರ್ಮಿ ಕೋಟೇಶ್ವರ ಚಂದ್ರ ಆಚಾರ್ಯ ಆಯೋಜನೆಯಲ್ಲಿ ಭಾನುವಾರ ಕೋಟೇಶ್ವರ ವಾದಿರಾಜ ಕಲ್ಯಾಣ ಮಂಟಪದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿ, ದೇಶದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯ ಅನುಷ್ಠಾನ ಕರ್ನಾಟಕದಲ್ಲಿ ಮತ್ತು ಕರಾವಳಿ ಜಿಲ್ಲೆಯಲ್ಲಿ ಆಗಿದ್ದು, ವಿಶ್ವಕರ್ಮ ಹೆಸರು ಭಾರತದಾದ್ಯಂತ ಕುಶಲಕರ್ಮಿಗಳು ಪ್ರಯೋಜನ ಪಡೆಯುವಂತೆ ಆಗಿದೆ. ಇದೇ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಕಾರ್ಡ್, ಆಯುಷ್ಮಾನ್ ಭಾರತ್, ಇ-ಶ್ರಮ್, ಅಂಚೆ ಇಲಾಖೆಯ ಸೌರ ವಿದ್ಯುತ್ ಮಾಹಿತಿ ಮತ್ತು ಆರೋಗ್ಯ ಶಿಬಿರ ನಾನಾ ಸಂಪನ್ಮೂಲ ವ್ಯಕ್ತಿಗಳಿಂದ ಜರುಗಿತು. ರಾಜ್ಯ ಮಟ್ಟದ ವಿಶ್ವಕರ್ಮ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯ ಕೋಟೇಶ್ವರ, ಉಡುಪಿ ಜಿಲ್ಲೆ ಕೈಗಾರಿಕಾ ಕೇಂದ್ರದ ನಾಗರಾಜ್ ಬಿ ನಾಯಕ್, ಕಾರ್ಮಿಕ ಅಧಿಕಾರಿ ಕುಮಾರ್, ಡಾಕ್ಟರ್ ಮನೋಹರ್ ಆಚಾರ್, ಡಾಕ್ಟರ್ ಸಿ.ಎ. ನಾಗರಾಜಾಚಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೀವೆಲ್ಲರೂ ಕೂಡ ತರಬೇತಿ ತರಲು ಇಲ್ಲಿ ಕೂತವ್ರು ಯಾರಿಗೂ ಕೂಡ ತರಬೇತಿ ಅವಶ್ಯಕತೆ ಇದೆ ಅಂತ ನನಗೆ ಅನಿಸಿದೆ. ಆದ್ರೆ ನಿಮ್ಮನ್ನು ಹೊಂದಿರುವಂತ ನೂರಾರು ಜನ ಇದ್ದಾರೆ. ನಿನ್ನೆ ಆಭರಣ ತಯಾರು ಮಾಡುವಂತ ಒಂದು ಗಣಕ್ಕೆ ಭೇಟಿ ಕೊಟ್ಟಿದ್ದಾರೆ. 50 ಜನ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಎಲ್ಲಿಂದ ಬಂದು ಹೇಳಿದ್ರೆ ಉತ್ತರ ಕನ್ನಡದಿಂದ ಬಂದಿರ್ತಾರೆ, ಶಿವಮೊಗ್ಗದಿಂದ ಬಂದಿರ್ತಾರೆ. ಹಾಗಾಗಿ ನನಗನ್ಸುತ್ತೆ ಭಾರತ ದೇಶದಲ್ಲಿ ವಿಶ್ವಕರ್ಮ ಯೋಜನೆಯನ್ನ ಅತ್ಯಂತ ಹೆಚ್ಚು ನೋಂದಣಿ ಆದಂತಹ ರಾಜ್ಯ ಯಾವುದು ಕೇಳಿದ್ರೆ ಅದು ಕರ್ನಾಟಕ ರಾಜ್ಯ ಆಗಿದೆ. ನಮಗೂ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಯೋಜನೆ ಅತ್ಯಂತ ವೇಗವಾಗಿ ಅನುಷ್ಠಾನ ಆಗುವಂತ ಜಿಲ್ಲೆ ಯಾವುದು ಕೇಳಿದ್ರೆ